ಭಸ್ಮಾಸುರನ ಸಂಹಾರ ನಡೆದಿದ್ದ ಈ ಜಾಗ ಯಾವುದು ಗೊತ್ತಾ? ಅದೇ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿಗರ ಚಾರಣಿಕರ ನೆಚ್ಚಿನ ತಾಣ ಯಾಣ. ಯಾಣದ ಕುರಿತಾದ ಇನ್ನಷ್ಟು ಮಾಹಿತಿ ಇಂದಿನ ದಿನಕ್ಕೊಂದು ವಿಶೇಷದಲ್ಲಿ. ಯಾಣ ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಒಂದು ಸಣ್ಣ ಗ್ರಾಮ. ಕಾರವಾರದಿಂದ ಪೂರ್ವಕ್ಕೆ 62 ಕಿಲೋಮೀಟರ್ ದೂರದಲ್ಲಿರುವ ಈ ಯಾಣ ಗುಹೆಗಳು ಬಹಳಷ್ಟು ಜನರು ಟ್ರೆಕ್ಕಿಂಗ್ ಆಗಿ ಆಯ್ಕೆ ಮಾಡುವ ಬಹು ಬೇಡಿಕೆಯ ಪ್ರದೇಶ. ಭೈರವೇಶ್ವರ ಶಿಖರವು ಸುಮಾರು 120 ಮೀಟರ್ ಮತ್ತು ಮೋಹಿನಿ ಶಿಖರವು ಅದರ ಬುಡದಿಂದ 90 ಮೀಟರ್ ದೂರದಲ್ಲಿದೆ. ಈ ಎರಡೂ ಶಿಖರಗಳು ಕಪ್ಪು ಸ್ಫಟಿಕದ ಸುಣ್ಣದ ಕಲ್ಲುಗಳ ಘನ ಸಂಯೋಜನೆ. ಪುರಾಣದ ಪ್ರಕಾರ ವಿಷ್ಣು ಮೋಹಿನಿಯಂತೆ ಈ ಸ್ಥಳದಲ್ಲಿ ಭಸ್ಮಾಸುರ ಎಂಬ ದುಷ್ಟ ರಾಕ್ಷಸನನ್ನು ಕೊಂದ ಸ್ಥಳ ಇದು ಎನ್ನಲಾಗುತ್ತದೆ. ಶಿವನಿಗೆ ಅರ್ಪಿತವಾದ ಗುಹೆ ದೇವಾಲಯವು ಭೈರವೇಶ್ವರ ಶಿಖರ ತಳದಲ್ಲಿ ಕಂಡುಬರುತ್ತದೆ. ಶಿವಲಿಂಗದ ಮೇಲೆ ಪ್ರಕ್ಷೇಪಿಸುವ ಬಂಡೆಗಳಿಂದ ನೀರು ಹರಿಯುತ್ತದೆ ಮತ್ತು ಜನರು ಈ ನೀರನ್ನು ಗಂಗೋದ್ಭವ ಎಂದು ಕರೆಯುತ್ತಾರೆ. ಪಾರ್ವತಿ ದೇವಿಯ ವಿಗ್ರಹವು ಮೋಹಿನಿ ಶಿಖರದ ಬುಡದಲ್ಲಿ ಕಂಡುಬರುತ್ತದೆ. ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವಗಳಲ್ಲಿ ಕಾರ್ ಉತ್ಸವವನ್ನು ನಡೆಸಲಾಗುತ್ತದೆ. ಈ ಸ್ಥಳ ಮತ್ತು ಸುತ್ತಮುತ್ತಲಿನ ಗುಡ್ಡಗಾಡುಗಳು ಎಂದೆಂದಿಗೂ ಹಸಿರು ರಮಣೀಯ. ಮಹಾಶಿವರಾತ್ರಿ ಸಮಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ಇಲ್ಲಿ 10 ದಿನಗಳವರೆಗೆ ನಡೆಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತರು ಈ ಸ್ಥಳಕ್ಕೆ ತೀರ್ಥಯಾತ್ರೆಗಾಗಿ ಬರುತ್ತಾರೆ. ಅದನ್ನು ಭೈರವ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಶಿವರಾತ್ರಿ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ಗೋಕರ್ಣಕ್ಕೆ ಕೊಂಡೊಯ್ದು ಮಹಾಬಲೇಶ್ವರನಿಗೆ ಮಹಾಮಸ್ತಕ ಅಭಿಷೇಕ ಮಾಡಿದರೆ ಪುಣ್ಯ ಬರುತ್ತದೆ ಎನ್ನುವುದು ಜನರ ನಂಬಿಕೆ. ಹಾಗಾಗಿ ಶಿವರಾತ್ರಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಒಟ್ಟಿನಲ್ಲಿ ಪೌರಾಣಿಕ ಇತಿಹಾಸವುಳ್ಳ ಚಾರಣಿಕರ ನೆಚ್ಚಿನ ತಾಣ ಯಾಣಕ್ಕೆ ನೀವು ಹೋಗುವುದನ್ನು ಮಾತ್ರ ಮಿಸ್ ಮಾಡಿಕೊಳ್ಳಬೇಡಿ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.